ಮಾಡ್ಕೋಬೇಡ್ರಿ. ಹೇಳಿ ಬಾಸ್. ಹಿರಿಯರು ಮಾತಾಡ್ಬೇಕಾದ್ರೆ ಕೂಗೋದಾಗ್ಲಿ ಇನ್ನೊಂದಾಗ್ಲಿ ಆದ್ರೆ ಅದು ಆಕ್ಚುಲಿ ಇದಕ್ಕಲ್ಲ, ನನಗೆ ಅವಮಾನ ಆಗತ್ತದು. ದೊಡ್ಡವ್ರು ಮಾತಾಡ್ಬೇಕಾದ್ರೆ ಪೇಷನ್ಸ್ ಆಗಿ ಕೂತ್ಕೊಂಡು 2 ನಿಮಿಷ ಖಂಡಿತ ಮಾತಾಡ್ತೀವಿ, ಬಂದಿರೋದೇ ಇದಕ್ಕೋಸ್ಕರ. ಇರು ಚಿನ್ನ ಮಾತಾಡ. ಯಾವಾಗಲೂ ಅಷ್ಟೇ ದೊಡ್ಡವ್ರು ಮಾತಾಡ್ಬೇಕಾದ್ರೆ ನಾವು ಕೂತ್ಕೊಂಡು ಕೇಳ್ಬೇಕು ದಯಮಾಡಿ. ಆಮೇಲೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಯಾಕಂದ್ರೆ ನಮ್ಮ ಚಿತ್ರರಂಗದ ಎಲ್ಲ ಹಿರಿಯರು, ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಅವರೆಲ್ಲರಿಗೂ ಪಾದಗಳನ್ನು ನಮಸ್ಕಾರ ಮಾಡ್ತಾ, ವೇದಿಕೆ ಮೇಲೆ ಕನ್ನಡ ಚಲನಚಿತ್ರ ಹಿರಿಯರು, ದಿಗ್ಗಜರು ಭಾರತೀಯಮ್ಮರಿದ್ದಾರೆ, ಅವ್ರಿಗೂ ನಾನು ನಮಸ್ಕಾರ ಮಾಡ್ತಾ, ಹಾಗೆ ನಮ್ಮ ಕರ್ನಾಟಕದ ಹಿರಿಯರು ಚಿತ್ರಪ್ರೇಮಿಗಳಾದಂಥ CM ಸಾಹೇಬ್ರಿದ್ದಾರೆ, ಅವ್ರಿಗೂ ನಮಸ್ಕಾರ ಹೇಳ್ತಾ, ಹಾಗೆ ಶ್ರೀಮತಿ ಪುನೀತ್ ರಾಜ್ಕುಮಾರ್ ಅವ್ರಿಗೂ, ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಜಾಸ್ತಿ ಹೊತ್ತು ನಾನು ಟೈಮ್ ತಗೊಳ್ಳಲ್ಲ, ಯಾಕಂದ್ರೆ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದ್ರೆ ಒಂದು ನಾನು ಅವಾಗಿಂದ ಕೇಳ್ತದೆ, ನೋಡ್ತಾ ಇದ್ದೆ, ಪಾಪ ಯಾರೇ ಬಂದ್ರು CM ಅವ್ರ ಹತ್ರ ನಮ್ಗೆ ಅದು ಮಾಡ್ಕೊಡಿ, ಇದು ಮಾಡ್ಕೊಡಿ, ಇದನ್ನ ಮಾಡಿ, ಅದನ್ನ ಮಾಡಿ. ಖಂಡಿತ ನಂದೇನು ರಿಕ್ವೆಸ್ಟ್ ಇಲ್ಲ ಸರ್. ಆಕ್ಚುಲಿ ನೀವು ಸಿನಿಮಾನೇ ಶರಾಗ್ ನೋಡ್ತಾ ಇದ್ರೆ ಖಂಡಿತ ಮೋಸ್ಟ್ಲಿ ನಾನು ಏನಕ್ಕೆ ಅವ್ರನ್ನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ಆಕ್ಚುಲಿ ಅವ್ರು ಸಚಿವರಾದಾಗಲೂ ಕೂಡ ಸಿನಿಮಾಗಳನ್ನ ನೋಡ್ತಾ ಇದ್ರು ಊರೇನೂರಲ್ಲಿ. 1-2 ಸಲ ನಾನು ನೋಡಿದ್ದೀನಿ. ಆ 2.5 ಗಂಟೆ ಮೋಸ್ಟ್ಲಿ ಅವ್ರು ಯಾರು ಡಿಸ್ಟರ್ಬ್ ಮಾಡಲ್ಲ. ಸೊ ಸಿನಿಮಾ ಒಂದ್ ಸ್ವಲ್ಪ 2.5 ಗಂಟೆ ರಿಲೀಫ್ ಕೊಡುತ್ತೆ ಅಂತ ಕಾಣುತ್ತೆ. ಖಂಡಿತ ನೀವು ಹೇಳ್ದಂಗೆ ಒಳ್ಳೆ ಸಿನಿಮಾ ಕೊಡೋದಕ್ಕೆ, ನೀವೆಲ್ಲ ಕೂತ್ ನೋಡಿ ಎಂಜಾಯ್ ಮಾಡೋದಕ್ಕೆ, ಸಿನಿಮಾ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ತುಂಬಾ ಧನ್ಯವಾದಗಳು ಎಲ್ಲರಿಗೂ, ಥ್ಯಾಂಕ್ಸ್ ಅಂತ ಹೇಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.